ಎಲ್ಲರಿಗೂ ನಮಸ್ಕಾರ. ಈ ದಿನದ ಒಂದು ವಿಚಾರ ಆತ್ಮನಿರ್ಭರ ಭಾರತ. ಈ ವಿಚಾರವಾಗಿ ನಾವು ಚಿಂತನೆಯನ್ನು ಮಾಡೋಣ. ಭಾರತದ ಒಂದು ಆತ್ಮಶಕ್ತಿ ಆ ಶಿಕ್ಷಣದಲ್ಲೇ ಇದೆ. ನಮ್ಮ ಮೂಲ ಶಿಕ್ಷಣವಾದ ಆಧ್ಯಾತ್ಮ ಶಿಕ್ಷಣ ಇತ್ತಲ್ಲ, ಇದರಿಂದ ನಮ್ಮ ಭಾರತ ಆತ್ಮನಿರ್ಭರ ಭಾರತ ಆಗೋದಕ್ಕೆ ಸಾಧ್ಯ. ಯಾವುದೇ ದೇಶದ ಒಂದು ಪ್ರಗತಿ ಆ ದೇಶದ ಮೂಲ ಶಿಕ್ಷಣದಿಂದ ಸಾಧ್ಯ ಇದೆ. ಇನ್ನು ಭಾರತದಂಥ ಒಂದು ಪವಿತ್ರವಾದ ದೇಶಗಳು, ಆಧ್ಯಾತ್ಮಿಕವಾಗಿ ಮುನ್ನಡೆದ ದೇಶವನ್ನು ನಾವು ಪ್ರಗತಿಪರದ ಹತ್ರ ನಡೆಸ್ಕೋಬೇಕು ಅಂದರೆ ಅದನ್ನು ಆ ಶಿಕ್ಷಣದಿಂದ ಸಾಧ್ಯ. ಶಿಕ್ಷಣದಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನು ಅಳವಡಿಸೋದು ಅತಿ ಮುಖ್ಯ. ಇಲ್ಲಿ ಆಧ್ಯಾತ್ಮ ಅಂದ ತಕ್ಷಣ ಯಾವುದೋ ಪುರಾಣ, ಇತಿಹಾಸ, ವೇದ ಇದನ್ನು ಮಾತ್ರ ನಾವು ತಿಳಿಸೋದು ಅಂತ ಅನ್ಕೋಬಾರ್ದು. ಯಾಕಂದರೆ ಇದು ವಿಶೇಷವಾದ ಒಂದು ಆಧ್ಯಾತ್ಮಿಕ ವಿಚಾರವಾಗುತ್ತೆ. ನಾವು ಮಕ್ಕಳಲ್ಲಿರುವ ಒಂದು ಸಾಮಾನ್ಯ ಜ್ಞಾನವನ್ನು, ಸತ್ಯವನ್ನು ಮನೆಯಲ್ಲೆಯ ಪೋಷಕರಾದವರು ಅವರಿಗೆ ತಿಳಿಸಿ ಅವರನ್ನು ನಿಧಾನವಾಗಿ ಒಂದು ಜೀವನದ ಸತ್ಯವನ್ನು ತಿಳಿಸುತ್ತಾ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಹೋದರೆ ಆ ಮಕ್ಕಳಲ್ಲಿರುವ ಒಂದು ಮಹಾ ಆತ್ಮದ ಅರಿವಾಗುತ್ತೆ. ಮಹಾತ್ಮರು ಅಂತೇಳಿ ನಾವು ಪೂಜೆ ಮಾಡ್ತಾ ಇದ್ದೀವಿ. ಅವರನ್ನು ಇಟ್ಕೊಂಡು ಅವರ ವಿಚಾರಗಳನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಆದರೆ ನಮ್ಮಲ್ಲಿರೋ ಒಂದು ಆ ಮಹಾಶಕ್ತಿಯ ಬಗ್ಗೆ ನಾವು ಅರ್ಥನೆ ಮಾಡಿಕೊಳ್ಳಿಲ್ಲ ಅಂದರೆ ಇದು ಬರೀ ಪ್ರಚಾರಕ್ಕಷ್ಟೇ ಸೀಮಿತವಾಗುತ್ತೆ. ಇನ್ನು ಶಿಕ್ಷಣದಲ್ಲೂ ಅಷ್ಟೇ, ನಾವು ಪುಸ್ತಕಗಳನ್ನು ಮಕ್ಕಳಿಗೆ ಅಳವಡಿಸ್ಬಿಟ್ಟು ಅವರಿಗೆ ಅದನ್ನು ಈ ಥರ ಇರಬೇಕು, ಹಾಗಿರಬೇಕು, ಆ ಮಹಾತ್ಮರು, ಈ ಮಹಾತ್ಮರು, ಏನೋ ಎಲ್ಲ ವಿಚಾರಗಳನ್ನು ಆ ಮಕ್ಕಳಿಗೆ ತುಂಬ್ತಾ ಇದ್ದೀವಿ. ಆದರೆ ಅವರಲ್ಲಿರೋ ಆಸಕ್ತಿಯನ್ನು ನಾವು ಗಮನಿಸಿಲ್ಲ. ಪೋಷಕರಾದವರು ಮೊದಲು ತಮ್ಮ ಮಕ್ಕಳ ಪ್ರತಿಭೆ ಹಾಗೂ ಅವರ ಆಸಕ್ತಿಯನ್ನು ಗಮನಿಸುವಂಥ ಕೆಲಸ ಆಗಬೇಕು. ಅವರಲ್ಲಿ ಯಾವ ರೀತಿಯಲ್ಲಿ ಒಂದು ಜ್ಞಾನ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಶಕ್ತಿ ಪೋಷಕರಿಗೆ ಇರಬೇಕು. ಒಂದು ದೇಶದ ಒಂದು ಪ್ರಗತಿ ಇಡೀ ಆ ದೇಶದೊಳಗಿರುವ ಪ್ರಜೆಗಳ ಜ್ಞಾನದಲ್ಲಿರುತ್ತೆ. ನಾವೀಗ ವೈಜ್ಞಾನಿಕವಾಗಿ ನಮ್ಮ ದೇಶವನ್ನು ಬಹಳ ಮುಂದೆ ತಗೊಳ್ಳುವಂಥ ಒಂದು ಸಾಧನ ಮಾರ್ಗದಲ್ಲಿ ಇದ್ದೀವಿ. ಆದರೆ ನಮ್ಮೊಳಗಿರೋ ಒಂದು ಆತ್ಮಶಕ್ತಿ ಕುಸಿತಾ ಇದೆ ಅನ್ನೋ ಒಂದು ವಿಚಾರನೂ ನಮಗೆ ಇವಾಗ ಅರ್ಥ ಆಗ್ತಾ ಇದೆ. ಯಾಕಂದರೆ ಪೋಷಕರಾದವರು ಮಕ್ಕಳನ್ನು ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟು ಏನೋ ಸಾಧನೆ ಮಾಡ್ತಾರೆ ಅನ್ನೋದು ಮುಖ್ಯವಾಗಿದೆ ಆಗಿತ್ತು. ಆದರೆ ಯಾವ ರೀತಿಯಲ್ಲಿ ಆ ಸಾಧನೆಯಿಂದ ದೇಶಕ್ಕಾಗಲಿ ಇಲ್ಲ ಆ ಮಕ್ಕಳ ಒಂದು ಮುಂದಿನ ಭವಿಷ್ಯಕ್ಕಾಗಲಿ ಯಾವ ರೀತಿಯಲ್ಲಿ ಅವರಿಗೆ ಅಗತ್ಯವಾಗಿದೆ ಅನ್ನೋ ಒಂದು ವಿಚಾರಗಳನ್ನು ಮಾತ್ರ ಪೋಷಕರಾದವರು ಬಂದು ತಿಳ್ಕೋಬೇಕು. ಇಲ್ಲಿ ಆತ್ಮನಿರ್ಭರ ಅಂದ ತಕ್ಷಣ ನಾವು ಆಧ್ಯಾತ್ಮದ ವಿಚಾರಗಳನ್ನು ತಿಳಿಸ್ತೀವಿ. ಆಧ್ಯಾತ್ಮ ಅಂದರೆ ನಿನ್ನ ನೀನು, ಆದಿ ಆತ್ಮ ಅಂಥೇಳಿ ನಿನ್ನ ನೀನು ಮೊದಲು ತಿಳ್ಕೋ. ಮೊದಲು ನಿನ್ನೊಳಗಿರುವ ಒಂದು ಆತ್ಮಶಕ್ತಿಯನ್ನು ನೀನು ಬೆಳೆಸ್ಕೋ. ನಾವು ಸತ್ಯವೇ ದೇವರು ಅಂತ ಹೇಳ್ತಾರೆ, ಆದರೆ ಮಕ್ಕಳಿಗೆ ಸತ್ಯ ಹೇಳೋಕ್ಕೆ ಬಿಡೋದಿಲ್ಲ. ಹೀಗಾದರೆ ಸತ್ಯ ದೇವತೆಗಳು ನಾವು ಹೊರಗಡೆ ಪೂಜೆ ಮಾಡ್ತೀವಿ. ನಮ್ಮೊಳಗೆ ಇರುವ ಒಂದು ಆ ದೈವಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು ಅಂದರೆ ಆ ಸತ್ಯವಾದ ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ ನಡೆಯಲೇಬೇಕು. ಈಗ ಮಕ್ಕಳು ಒಂದು ಮನೆಯಲ್ಲಿ ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಬೇಕಂದ್ರೆ ಅವರ ಹಿಂದಿನ ಒಂದು ಜನ್ಮದ ಋಣ ಹಾಗೂ ಕರ್ಮಗಳ ಒಂದು ಕಾರಣ ಅಂಥೇಳಿ ಆಧ್ಯಾತ್ಮ ಇರುತ್ತೆ. ಆ ಋಣ ಅಂದರೆ ಅಧ್ಯಾತ್ಮದ ಪ್ರಕಾರ ಋಣ ಅಂದರೆ ಸಾಲ, ಕರ್ಮ ಅಂದರೆ ಕೆಲಸ. ಆ ಸಾಲವನ್ನು ತೀರಿಸೋದಕ್ಕೋಸ್ಕರ ಒಂದು ಜೀವ ಭೂಮಿಗೆ ಬಂದಾಗ ಅದಕ್ಕೆ ಸತ್ಕರ್ಮದಿಂದ ಅದನ್ನು ತೀರಿಸುವಂಥದ್ದು ಒಂದು ವಿಚಾರಗಳು ಆಧ್ಯಾತ್ಮದ ಒಂದು ಶಿಕ್ಷಣದಿಂದ ನಾವು ನೀಡಬೇಕು. ಆಗ ಮಾತ್ರ ಅವರಲ್ಲಿ ಒಂದು ಆತ್ಮಚೈತನ್ಯತೆ, ಆತ್ಮ ಸಾಕ್ಷಾತ್ಕಾರ ಹೆಚ್ಚಾಗುತ್ತೆ. ಹೀಗಾಗಿ ಆತ್ಮನಿರ್ಭರ ಭಾರತವಂತ ಪವಿತ್ರವಾದ ದೇಶದಲ್ಲಿ ನಾವು ಬರೀ ಕೇವಲ ವೈಜ್ಞಾನಿಕವಾಗಿ ಸತ್ಯವನ್ನು ನಾವು ಬೋಧಿಸುತ್ತಾ ಇಲ್ಲ ಅದರೊಳಗೆ ವ್ಯವಹಾರ ಮಾಡುತ್ತಾ ಹಣ, ಅಧಿಕಾರ, ಹೆಸರು ಎಲ್ಲ ಪಡೆದಿರುವ ಈಗ ನಾವು ನಮ್ಮ ಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಯಾವ ರೂಪದಲ್ಲಿ ನಾವು ನಿಂತಿದ್ದೀವಿ, ಯಾವ ಸ್ಥಿತಿಯಲ್ಲಿ ದೇಶ ಬಂದು ನಿಂತಿದೆ, ರೋಗದ ಒಂದು ಪ್ರಜೆಗಳಿಂದ ತುಂಬಿಕೊಂಡೋಗಿದೆ.
ರೋಗ ಅಂದ ತಕ್ಷಣ ನಮಗೆ ಆರೋಗ್ಯದ ವಿಚಾರದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿದಾಗ 6 ಯೋಗ್ಯವಾಗಿರೋದು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 ಗುಣಗಳು ಯಾವ ದೇಹದಲ್ಲಿ ಸರಿಸಮಾನವಾಗಿ ಸದ್ಬಳಕೆಯಿಂದ ಇರುತ್ತದೋ ಅಂತಹ ಒಂದು ಜೀವಕ್ಕೆ ರೋಗಗಳು ಹೆಚ್ಚು ಬಾಧೆ ಇರೋದಿಲ್ಲ. ಯಾವಾಗ ಅದನ್ನು ದುರ್ಬಳಕೆ ಆಗುತ್ತೋ ಆಗ ಮಾತ್ರ ಆರೋಗ್ಯ ಹಾಳಾಗುತ್ತೆ. ಈ ರೀತಿಯಿಂದ ನಾವು ನಮ್ಮ ದೇಶವನ್ನು ಆತ್ಮನಿರ್ಭರ ಭಾರತ ಮಾಡೋದಂದರೆ ಆತ್ಮಾನುಸಾರ ನಡೆಯೋದು ಅಂತ ಅರ್ಥ ಆಗುತ್ತೆ. ಕಾಲ ಕೆಟ್ಟಿದೆ, ಸರ್ಕಾರ ಸರಿಯಿಲ್ಲ, ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ, ಹೀಗೆ ನಾವು ನಕಾರಾತ್ಮಕವಾಗಿ ಹೆಚ್ಚು ನಾವು ವಿಚಾರಗಳನ್ನು ತಲೆ ಒಳಗೆ ಹಾಕೋತೀವಿ. ಆದರೆ ಕಾಲ ಕೆಡೋದಕ್ಕೆ ಕಾರಣ ಏನು? ಸರ್ಕಾರ ಹಾಳಾಗೋದಕ್ಕೆ ಯಾರು ಕಾರಣ? ಹಾಗೆ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂದರೆ ಅವರೊಳಗೆ ನಾವು ತುಂಬಿರುವ ವಿಚಾರಗಳೇ ಇದಕ್ಕೆ ಕಾರಣವಾಗಿರುತ್ತೆ. ಹಾಗಾಗಿ ಶಿಕ್ಷಣದಲ್ಲಿಯೇ ಮಕ್ಕಳಿಗೆ ಆತ್ಮಾನುಸಾರ ನಡೆಯುವಂಥದ್ದು ಆಧ್ಯಾತ್ಮ ಶಿಕ್ಷಣಗಳನ್ನು ಅವರ ಪ್ರತಿಭೆಗೆ, ಅವರ ಜ್ಞಾನಕ್ಕೆ ತಕ್ಕಂತೆ ಪೋಷಕರೇ ಮೊದಲ ಗುರುವಾಗಿ, ತಾಯಿಯೇ ಮೊದಲ ಗುರು ಅಂದರೆ ತಾಯಿಯಾದವರು ಅವಳಿಗೆ ಮಕ್ಕಳನ್ನು ಮನೆಯಿಂದನೇ ತರಬೇತಿ ಕೊಟ್ಟು ಅವರನ್ನು ಒಂದು ಸತ್ಪ್ರಜೆಯಾಗಿ ಬೆಳೆಸಬೇಕು. ಒಂದು ಮಗು ಹುಟ್ಟುವಾಗಲೇ ಒಂದು ದೇಶದೊಳಗೆ ಹುಟ್ಟಿರುತ್ತೆ, ಆ ದೇಶದ ಒಂದು ಪ್ರಜೆಯಾಗಿರುತ್ತೆ. ಆದರೆ ಒಂದು ವ್ಯಾಮೋಹದಿಂದ ಪೋಷಕರು ಆ ಮಗುವನ್ನು ಸಮಾಜದ ವಿಚಾರಗಳನ್ನು ಸಮಾಜದ ಒಂದು ಅಂಗವಾಗಿ ತೆಗೆದುಕೊಳ್ಳದೆ ಕೇವಲ ತನ್ನ ಸಂಸಾರಕ್ಕೆ ಸೀಮಿತವಾಗಿಟ್ಟುಕೊಂಡು ಬೇಡಬಾರದ ವಿಚಾರಗಳನ್ನು, ಬೇಡದ ಅತಿಯಾದ ಆಸೆ ಆಕಾಂಕ್ಷೆಗಳನ್ನು ಬೆಳೆಸ್ತಾ ಬೌದ್ಧಿಕಾಸಕ್ತಿಯಲ್ಲಿ ಆ ಮಗುವಿಗೆ ಬೆಳೆಸ್ತಾ ಹೋದಂಗೆ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡದೆ ವೈಜ್ಞಾನಿಕವಾಗಿ ಒಂದು ವಿಚಾರಗಳನ್ನು ತಲೆಗೆ ತುಂಬ್ತಾ ಪ್ರಬುದ್ಧತೆಯನ್ನು ನಾವು ಸಣ್ಣ ವಯಸ್ಸಿನ ಮೇಲೆ ಮಕ್ಕಳಿಗೆ ಕೊಟ್ಟಾಗ ಆ ಮಗು ಮುಂದಿನ ಒಂದು ದಿನಗಳಲ್ಲಿ ಪೋಷಕರನ್ನು ಶೋಷಣೆ ಮಾಡೋದು ಸಹಜವಾಗಿರುತ್ತೆ. ಯಾಕಂದರೆ ಇಲ್ಲಿ ಮೂಲ ಕಾರಣ ಶಿಕ್ಷಣವಾಗಿರುತ್ತೆ, ಅದನ್ನು ಕೊಟ್ಟು ಪೋಷಕರಾಗಿರ್ತಾರೆ. ಹಾಗೆಯೇ ನಾವೀಗ ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ. ಪ್ರಜೆಗಳಾಗಿ ನಾವು ದೇಶದ ಪರವಾಗಿ ನಿಂತು ಬರ್ತೀವಿ, ವಿದೇಶದ ಪರವಾಗಿ ನಾವು ನಿಂತ್ಕೊಂಡಿದ್ದೀವಿ. ಅಂದರೆ ನಮ್ಮನ್ನು ನಾವೇ ಕೇಳ್ಕೋಬೇಕು, ಎಲ್ಲಿ ನಾವು ತಪ್ತಾ ಇದ್ದೀವಿ, ನಿಜವಾದ ಧರ್ಮ ಎಲ್ಲಿತ್ತು. ನಮ್ಮ ಧರ್ಮ ನಮ್ಮ ಕರ್ಮದ ಆಧಾರದ ಮೇಲೆ ಹಿಂದಿನ ಒಂದು ಮಹಾತ್ಮರುಗಳು ನಡೀತಾ ಇದ್ರು. ಹೀಗಾಗಿ ಯಾವುದೇ ವಿಚಾರವಾಗಲಿ ಅದು ಶಿಕ್ಷಣದ ಮೂಲಕ ಉತ್ತಮವಾಗಿ ತಿಳ್ಕೊಂಡು ಗುರು ಹಿರಿಯರು ಮಕ್ಕಳನ್ನು ಬೆಳೆಸುವಂಥ ಒಂದು ಜವಾಬ್ದಾರಿಯಿಂದ ನಾವು ತೆಗೆದುಕೊಂಡಾಗ ನಮ್ಮ ದೇಶ ಆತ್ಮನಿರ್ಭರ ಭಾರತವಾಗುತ್ತದೆ. ನಮಸ್ಕಾರ.